उधर भी ऊपर भी लिखा भी है बलकवान। खाओ ना, क्यों मुश्किल है? खाना का चीज़ खाओ, आराम से खाओ। मुश्किल भाई खा के देखो, टेस्ट करो। ये ब्लूबेरी है? ब्लूबेरी ब्लू नहीं है ना? हाँ ब्लू नहीं है ना? ये ब्लू है। तो नाड़ी है अंदर, घूमते हो। हमने संडे था, ये तो भी है। चिड़ेगे बस। कल पूरा मरना का पूरा दिक्कत फुल है उन्हें वल्ला पार्क में खाली। ಹಾಯ್ ಹೆಲೋ. ತುಂಬ ಸೆಕೆ ಇದೆ ನೋಡಿ. ಪಾರ್ಕಿಂಗ್ ಸ್ವಲ್ಪ ದೂರ ಇತ್ತು, ನಡ್ಕೊಂಡು ಬಂದಷ್ಟು ಮುಖೆಲ್ಲ ಕೆಂಪು ಕೆಂಪಾಗ್ತದೆ. ಒಂದು 2 ನಿಮಿಷ ನಡೆಯಿದ್ರೆ ಇಲ್ಲಿ ಅಷ್ಟು ಹಾಟ್ ಇದೆ. ನಾವೀಗ ಫ್ರೂಟ್ಸ್ ಆ್ಯಂಡ್ ಮಾರ್ಕೆಟ್ಗೆ ಹೋಗ್ತಿದ್ದೇವೆ. ಪಾರ್ಕಿಂಗ್ ಸ್ವಲ್ಪ ದೂರದಲ್ಲಿತ್ತು, ಸ್ವಲ್ಪ ನಡ್ಕೊಂಡು ಬಂದೆ. ಅದೇ ಸ್ವಲ್ಪ ಮುಖೆಲ್ಲ ಕೆಂಪು ಕೆಂಪಾಗ್ತದೆ ಹೊರಗೆ ಬಂದರೆ. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಮಾರ್ಕೆಟ್ ನಮಗೆ ಒಂದು 5-10 ನಿಮಿಷ ಅಷ್ಟೇ ಗಾಡಿಯಲ್ಲಿ ಹೋಗೋದಾದರೆ, ಕ್ಲೋಸ್ ಇದೆ. ಈಗ ಪೆಟ್ರೋಲ್ ಹಾಕಲಿಕ್ಕೆ ಪೆಟ್ರೋಲ್ ಪಂಪಿಗೆ ಬಂದೆವು. ಅದು ನಮ್ಮ ಏರಿಯಾದಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ಮು. ಅದೆಲ್ಲ ಬೇರೆ ಕಡೆಯೆಲ್ಲ ಇಟ್ಟರೆ ಪಾರ್ಕಿಂಗ್ ಫೈನ್ ಎಲ್ಲ ಬೀಳ್ತದೆ. ಅದೇ ಗಾಡಿಯಲ್ಲಿ ಬರುವಾಗ ಅದೇ ಹೇಳ್ತಿದ್ರು ಹಸ್ಬೆಂಡ್. ನಮಗೆ ಲಾಸ್ಟ್ ವೀಕಲ್ಲಿ ಬಿದ್ದಿದೆ 500 ದಿರಮ್ಸ್ ಪಾರ್ಕಿಂಗ್ ಫೈನ್ ಬಿದ್ದಿದೆ. ಅದನ್ನೇ ಹೇಳ್ತಾ ಇದ್ದರು. ರಶ್ ಇಲ್ಲದು ಗೊಂಡ ಗೋಡೆ ಗೊಂಡ ಗೊಂಡದ. ನಾನಿಲ್ಲಿಗೆ ಬಂದದೆ ಯಾಕೆಂದರೆ ಇಲ್ಲಿ ಇದು ಸಿಗ್ತದೆ, ಜಾಮೂನು ಹೇಳ್ತಾರೆ ಇಲ್ಲಿ ಕೆಲವರು. ನೇರಳೆ ಹಣ್ಣು ಉಂಟಲ್ಲ, ಅದು ಸಿಗ್ತದೆ. ಅದಕ್ಕೆ ನಾನು ಒಂದು ತಗೊಳ್ಳಿಕ್ಕೆ ಬಂದದ್ದು. ಅದು ಮುಂಚೆ ಸ್ಕೂಲಿಗೆ ಹೋಗುವಾಗ ತಿಂದದ್ದು. ಅದು ಇಲ್ಲಿ ಸಿಗ್ತದೆ, ಅದಕ್ಕೆ ನಾನು ಈಗ ತಗೊಳ್ಳುವಂತ ಬಂದದ್ದು. ಅದನ್ನು ನೋಡುವಾಗ ಬಾಲ್ಯದ ನೆನಪು ಬರ್ತದೆ ನನಗೆ. ಅದು ಟೇಸ್ಟ್ ಈಗಲೂ ಬಾಯಲ್ಲಿ ತಿಂದಾಗೆ ಆಗ್ತದೆ. ಅದಿಲ್ಲಿ ಉಂಟಂತೆ, ಅದಕ್ಕೆ ತಗೊಳ್ಳುವಂತ ಬಂದದ್ದು. ಇಲ್ಲೀಗ ಖರ್ಜೂರದ ಸೀಸನ್ ಅಲ್ಲ. ಖರ್ಜೂರ ನೋಡಿ ಹೇಗೆ ಸಿಗ್ತದೆ ನೋಡಿ ಬಂತು ನೋಡಿ. ಇದು ಖರ್ಜೂರ ನಾನೊಂದು ಅರ್ಧ kg ತಗೊಂಡಿದ್ರಲ್ಲಿ ತುಂಬ ಟೇಸ್ಟ್ ಉಂಟು. ಇದು ಹಣ್ಣಾಗದೆ ಇದ್ದದ್ದು, ತುಂಬ ಟೇಸ್ಟ್ ಇತ್ತು. आधा किलो देगा कितना? 7 रुपये आता है। हाँ भाई भारी टेस्ट उंटु ಮತ್ತೆ ನನಗೆ ಖರ್ಜೂರ ಅಂದರೆ ಚೂರು ಇಷ್ಟನೇ ಇಲ್ಲ, ನಾನು ತಿನ್ನೋದಿಲ್ಲ. ಕೆಲವರೆಲ್ಲ ಫ್ರೀಗೆ ಕೊಡ್ತಿತ್ತು ಮುಂಚೆ, ನಾವು ತಗೊಳ್ಳಿಲ್ಲ ಬೇಡ ಅಂತ. ನನಗೆ ಹೀಟ್ ಕೂಡ ಆಗ್ತದೆ. ಆದರೆ ಇದೊಂದಲ್ಲಿ ಟೇಸ್ಟ್ ಮಾಡಿದೆಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ತುಂಬ ಸ್ವೀಟ್ ಇತ್ತು. ನಾನು ಮತ್ತೆ ವಾಪಸ್ ಹೋಗಿ ಒಂದು ಅರ್ಧ ಕಿಲೋ ತಗೊಂಡೆ. ಅದರಲ್ಲಿ ಏನು ಅಷ್ಟು ಇಷ್ಟ ಆಯಿತು ನನಗೆ. ಅದೇ ಓಪನ್ ಇತ್ತು ಬಂದು कितने का? लूज नहीं है? लूज नहीं है? ये लूज वाला 1 किलो वाला। हाँ? एक ज़्यादा नहीं, 1 किलो से थोड़ा ज़्यादा है। और शॉप तो कम है। ये ऐसा आता है भाई, लूज नहीं आता है। ठीक है, चलेगा। इಲ್ಲೊಂದು ಬನಾನ ನೋಡಿ, ಮುದ್ದೆ ಇದೆ ನೋಡಿ. 2 ಜನ ತಿನ್ಬೋದು ಅಷ್ಟು ಇದೆ. चेरी देखिए जामुन, ये जामुन ये नहीं है, चेरी है। ಚೇರಿ ತಗೊಳ್ತದೆ चेरी ಗೊತ್ತಲ್ಲ. देखो नया माल अभी कितना है इसमें? 1 किलो आता है। खा सकते हैं
कहो ना क्यों मुश्किल खाना कैसी इसका आराम से कहो मुश्किल नहीं वो सही है विटामिन सी से 1 साल में 1 दफा तो चल वो कर दो वो भी 1 महीने आता है ಅದೇ ಜಾಮೂನ್ ನೋಡಿ ಅದೇ ತಗೊಳ್ಳಿಕ್ಕೆ ನನಗೆ ಅದನ್ನು ನೋಡುವಾಗ ಬಾಲ್ಯದ ನೆನಪು ಬರ್ತದೆ. ಸ್ಕೂಲಿಗೆ ಹೋಗುವಾಗ ಮರದಲ್ಲಿ ಬಿದ್ದದ್ದು ತಿಂದದಲ್ಲಿ ನೆನಪು ಬರ್ತದೆ. ಅದನ್ನು ತಗೊಳ್ಳಿಲ್ಲ, ವಾಪಸ್ ಬಂದು ತಗೊಳ್ಬೇಕು. ಅದರಲ್ಲಿ ಬುಟ್ಟಿ ಕೂಡ ಫ್ರೀ ಉಂಟು, ನಮಗೆ ಬುಟ್ಟಿ ಕೂಡ ಕೊಡ್ತಾರೆ. ಹೋದಲ್ಲಿ ಒಂದೊಂದು ಕೊಡ್ತಾರೆ ತಿನ್ನಲಿಕ್ಕೆ, ಟೇಸ್ಟ್ ಮಾಡಲಿಕ್ಕೆ. ಹೋದಲ್ಲಿ ಒಂದೊಂದು ಬಾಯಿಗೆ ಹಾಕೊಂಡು ತಿಂತಾ ಬರೋದು. ನನಗೆ ಅದು ಟೇಸ್ಟ್ ತುಂಬ ಇಷ್ಟ ಆಯಿತು, ತುಂಬ ಸ್ವೀಟ್ ಉಂಟು ಇದಕ್ಕಿಂತ. ಅದೇ ತಗೊಳ್ಬೇಕು ಹೋಗಿ. ಪಂಪ್ಕಿನ್ ತಗೊಂಡಿದ್ದೆ. ಅದು ಮತ್ತೊಂದು ಸೈಡಲ್ಲಿ ಅದು ಇದು ಸಿಗ್ತದೆ ಹೇಳಿದರು, ಅಲ್ಲಿಗೆ ಹೋಗ್ತಿದ್ದೇವೆ ನಾವು. ಮತ್ತೊಂದು ಸೈಡಲ್ಲಿ ಉಂಟು, ಅಲ್ಲಿಗೆ ಬಂದೆವು ನಾವು. ಅಲ್ಲಿ ನೋಡಿ ಇದೆಲ್ಲ ಪಿಕಪ್ಪು, ಸಾಮಾನೆಲ್ಲ ಲೋಡ್ ಮಾಡಿ ತಗೊಂಡು ಹೋಗ್ತದೆ ನೋಡಿ. ಸ್ಮಾಲ್ ಪಿಕಪ್ಪು, ಇದೆಲ್ಲ ಸಾಮಾನೆಲ್ಲ ಇದರಲ್ಲಿ ಇರ್ತಾರೆ ನೋಡಿ. ಇದು ನೋಡಿ ಎಲ್ಲ ಕೂಲರು ಕಾಣ್ತದಲ್ಲ ನೋಡಿ, ಅದು ಕೂಲರು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಹಾಳಾಗದಂತೆ ಅದರ ಒಳಗೆ ಇಡ್ತಾರೆ. ಅಂದರೆ ಫ್ರೀಸರ್ ಉಂಟು ಅದೇ ಒಳ್ಳೆ ಫ್ರಿಜ್ ಮುಂದೆ ರೋಡ್ ಹೋಗೋಣ ಅಕ್ಕ, ರೋಡ್ ಹೋಗೋಣ. ಒಂದು ಕೆಲವು ಇದೇ ಕಂಟ್ರಿದು ಬರ್ಫಿನ ಬೋಸಿನ ಫಸ್ಟ್ ಮನೆ ನಂಬರ್ ಬರುತ್ತಿದೆ. बोलो हाई बुक्कू। ओ मैंगो, कौन सा मैंगो? कौन सा मैंगो है? गिरी मैंगो। जामुन चाहिए? कितना किलो है? 1 किलो। कितने का? ये 20 रुपये। ये तो 15 में मिलेगा हमको। किधर देखा? वाह। कितना? खा के देखो, टेस्ट करो। इतना स्वीट नहीं है। इधर बोलना ये अभी गर्मी है ना, इसलिए इसलिए अभी ठंडा में रखना ना तो अच्छा हो जाएगा। हाँ खा के तो काशी आता है, बहुत मुश्किल है। ये क्या? ये ब्लैकबेरी है। ये ब्लूबेरी है? ब्लूबेरी है। ब्लू नहीं है ना? हाँ? ब्लू नहीं है ना? ये ब्लू है। ब्लैक इसका नाम ब्लूबेरी है। ये ब्लैकबेरी, ये थोड़ा ब्लू है। ಇಲ್ಲಿ ತುಂಬ ಸೆಕೆ ಉಂಟು ನೋಡಿ, ನನ್ನ ಮುಖ ಹೇಗಾಗಿದೆ ನೋಡಿ, ತುಂಬ ಸೆಕೆ ಉಂಟು. ಖರ್ಜೂರ ತಗೊಂಡು ಹೋಗೋದು. ಏನು ಸಿರಪ್ಪ? ಈಗ ನೋಡಿ ಇಂಥದ್ದೆಲ್ಲ ಈಗ ಸಿಗ್ತದೆ. ಈಗ ಸೀಸನ್ ಅಲ್ಲ, ಖರ್ಜೂರದ ಸೀಸನ್ ಅಲ್ಲ, ಇಂಥದ್ದು ರಾ ಎಲ್ಲ ಇದು ಸಿಗ್ತದೆ ನಮಗೆ. ತುಂಬ ಹಾಟ್ ಇದೆ. ವಾಪಸ್ ಬಂದೆವು. ಸಾಧ್ಯನೇ ಜೊತೆ ತಿರುಗಡೆ ಜೋರು ಉಂಟು ಸಿಕ್ಕೈತೆ ಲಾಸ್ಟ್ ಯೂನಿಟ್ ಸ್ಟಾರ್ಟ್ ಆಗ್ತದೆ. ಆಗೋದಿಲ್ಲ ಈಗ ಹೊರಗೆ ತಿರುಗಲಿಕ್ಕೆ ಆಗೋದಿಲ್ಲ. ಅಲ್ಲಿ ಎ ಸಿಯಲ್ಲಿ ಇರಲಿಲ್ಲ, ತುಂಬ ಸೆಕೆಯಲ್ಲಿ ಆಗೋದಿಲ್ಲ, ತುಂಬ ಕಷ್ಟ.
ప్రతి గుండెను అందెల సందడి చేసేది మంతం ఇది కిలకిల నవ్వే కోయిల కోసం వచ్చింది మధుమాసం ಇಲ್ಲಿ ನೋಡಿ ಇದು ಬಿಲ್ಡಿಂಗ್ ಎಲ್ಲ ಕಾಣ್ತದಲ್ಲ, ಇದೆಲ್ಲ ಸೀಬಿಡ್, ಇದೆಲ್ಲ ಸೀಬಿಡ್ ಹೇಳೋದು. ಇದರಲ್ಲಿ ಪಾರ್ಕಿಂಗ್ ಒಂದು ಫ್ರೀ ಇರ್ತದೆ, ಒಂದು ಫ್ಲ್ಯಾಟಿಗೆ ಒಂದು ಪಾರ್ಕಿಂಗ್ ಫ್ರೀ ಇರ್ತದೆ. ಇದು ತಗೊಂಡ್ರೆ ಸ್ವಲ್ಪ ಇದು ಕ್ಲಸ್ಟರ್ಗಿಂತ ಇದು ಸ್ವಲ್ಪ ಕಾಸ್ಟ್ಲಿ, ರೆಂಟ್ ಎಲ್ಲ ಜಾಸ್ತಿ ಇದಕ್ಕೆ. ಇದೆಲ್ಲ ನೋಡಿ ಸೀಬಿಡಿ. ಇದು ರೈಟ್ ಸೈಡಲ್ಲಿ ಕಾಣೋದೆಲ್ಲ ಕ್ಲಸ್ಟರ್ಸ್, ಅದರಲ್ಲೆಲ್ಲ ನಾವಿರೋದು ಸ್ವಲ್ಪ ಚೀಪ್ ಆಗ್ತದೆ. ಈಗ ನೋಡಿ ನಾನು ತಗೊಂಡು ಬಂದೆ, ಅದು ಇದು ನೇರಳೆ ಹಣ್ಣು. ಅವರು ಜಾಮೂನು ಹೇಳೋದು ಅದಕ್ಕೆ. ಇಲ್ಲಿ ನೇರಳೆ ಹಣ್ಣು ಬುಟ್ಟಿ ಕೂಡ ಕೊಟ್ಟಿದ್ದಾರೆ ನಮಗೆ, ಫ್ರೀ ಬುಟ್ಟಿ. ಮತ್ತು ಬಸಳೆ ಒಂದು ಕಟ್ಟಿಗೆ 3 ದಿರಮ್ ಹೇಳಿದ ಇವರು. 5 ದಿರಮ್ ಕೊಡ್ತೇನೆ, 2 ಕಟ್ಟು ಕೊಡು ಅಂತ ಹೇಳಿದರು. 2 ಕಟ್ಟು ತಂದಿದ್ದೇನೆ. ನೋಡಿ ಇದು ಚೆರಿ, ಅಷ್ಟೊಂದು ಸ್ವೀಟ್ ಇರಲಿಲ್ಲ. ಈಗ ಹಾಟ್ ಅಲ್ಲ, ಅಷ್ಟೊಂದು ಒಳ್ಳೆದಿರಲಿಲ್ಲ ಚೆರಿ. ನಾನು ಸೂಪರ್ ಮಾರ್ಕೆಟಲ್ಲೆಲ್ಲ ತಿನ್ನೋದು ತುಂಬ ಒಳ್ಳೆದಿತ್ತು. ನನಗೆ ಅದು ಡೇಟ್ಸ್ ತುಂಬ ಇಷ್ಟ ಆಯಿತು, ತುಂಬ ಸ್ವೀಟ್ ಇತ್ತು. ನೋಡಿ ಇದು ಡೇಟ್ಸ್ ನೋಡಿ, ಇದು ಹಣ್ಣಾಗಲಿಲ್ಲ, ತುಂಬ ಇಷ್ಟ ಆಯಿತು. ನಾನು ಡೇಟ್ಸ್ ತಿನ್ನೋದೇ ಇಲ್ಲ. ನೋಡಿ ಅರ್ಧ kg ತಂದದ್ದು. ಆಯ್ತು ಮಂಗೆ ಪೂರ ಕಾಯಿ ಕೊಡ್ತಿದ್ದೆ. ನೋಡಿ ಇದೆ ಜಾಮೂನು, ನೇರಳೆ ಹಣ್ಣು. ಇದೆಲ್ಲ ಸ್ಕೂಲಿಗೆ ಹೋಗುವಾಗ ನಾವು ಮರದಲ್ಲಿ ಬಿದ್ದದ್ದು ತಿಂತಾ ಇದ್ದೆವು. ಅದು ರುಚಿ ಇನ್ನೂ ಹೋಗಲಿಲ್ಲ ಬಾಯಲ್ಲಿ, ಹಾಗೆ ತಿಂದಾಗೆ ಅನ್ನಿಸ್ತದೆ. ಆದರೆ ಇದು ಅಷ್ಟು ಒಳ್ಳೆಯದಿರಲಿಲ್ಲ. ಈಗ ಹಾಟ್ ಅಲ್ವಾ, ಅಷ್ಟು ಒಳ್ಳೆಯದಿರಲಿಲ್ಲ. ನನಗೆ ಮುಂಚೆಲ್ಲ ಕೆಲವರು ಬಿಲ್ಡಿಂಗಲ್ಲೆಲ್ಲ ಕೊಡ್ತಿದ್ರು ಫ್ರೀಯಲ್ಲಿ, ನಾನು ಬೇಡ ಅಂತ ವಾಪಸ್ ಕಳಿಸಿದ್ದು. ಅದು ನನಗೆ ಇಷ್ಟ ಅಲ್ಲ ಡೇಟ್ಸ್. ಅದು ಇದನ್ನು ಒಂದು ಟೇಸ್ಟ್ ಮಾಡಿದ ಮೇಲೆ ಉಂಟಲ್ಲ ಈ ಡೇಟ್ಸ್, ಮತ್ತು ಎಲ್ಲ 2 ದಿನದಲ್ಲೇ ಖಾಲಿ ಮಾಡಿಬಿಟ್ಟಿದ್ದೇನೆ. ನೋಡಿ ಇದು ಟೇಸ್ಟ್ ತಿಂದಮೇಲೆ ಯಾವುದು ಬೇರೆ ರುಚಿ ಆಗ್ತಿಲ್ಲ, ಒಂದು 2 ದಿನದಲ್ಲೇ ಖಲಾಸ್. ಓಕೆ, ನಿಮಗೆ ಹೇಗೆ ಅನ್ನಿಸ್ತು ಹೇಳಿ, ಕಮೆಂಟ್ಸ್ ಮಾಡಿ. ಬಾಯ್ ಬಾಯ್. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಟಾಟಾ ಬಾಯ್.